ಸಮಾಜವನ್ನೇ ನಾಶ ಮಾಡುವ ಕಿಲ್ಲರ್ ಡ್ರಗ್ ವಿರುದ್ಧ ಮುಂಬೈ ಪೊಲೀಸರು ಸಮರ ಸಾರಿದ್ದಾರೆ. ಮುಂಬೈ ಬಾಂದ್ರಾದ ದಯಾನಕ್ ನೇತೃತ್ವದ ಕ್ರೈಮ್ ಬ್ರಾಂಚ್ ತಂಡ ಇಬ್ಬರು ಆರೋಪಿಗಳನ್ನು ಬಂಧಿಸಿ 11,78,00,000 ಮೌಲ್ಯದ ಡ್ರಗ್ಸ್ ವಶಕ್ಕೆ ಪಡೆದಿದ್ದಾರೆ. ರಾಹುಲ್ ಕಿಸನ್ ಗವಾಲಿ ಮತ್ತು ಅತುಲ್ ಕಿಸನ್ ಗವಾಲಿ ಬಂಧಿತ ಆರೋಪಿಗಳಾಗಿದ್ದಾರೆ. ಬಂಧಿತ ಆರೋಪಿಗಳ ವಿಚಾರಣೆ ಪೊಲೀಸ್ ಅಧಿಕಾರಿ ದಯಾನಕ್ ತಂಡ ಮುಂದುವರೆಸಿದೆ. ಖಚಿತ ಮಾಹಿತಿಯ ಮೇರೆಗೆ ಕಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಖಾಲಾ ಮೈದಾನದ ಪಕ್ಕದ ಕಾರ್ಟರ್ ರಸ್ತೆಯ ಗೋಡೌನಿಗೆ ದಾಳಿ ನಡೆಸಿದ ಬಾಂದ್ರಾ ಕ್ರೈಮ್ ಬ್ರಾಂಚ್ ಅಧಿಕಾರಿ ದಯಾನಕ್ ನೇತೃತ್ವದ ತಂಡ 5.89 kg ಮೆಫೆಡ್ರೋನ್ ಅನ್ನು ಸ್ವಾಧೀನಪಡಿಸಿಕೊಂಡಿದೆ. ಈ ದರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 11,78,00,000 ರೂಪಾಯಿ ಎಂದು ಅಂದಾಜಿಸಲಾಗಿದ್ದು, ಈ ಸಂಬಂಧ ಸೋಲಾಪುರ ಮೂಲದ ಇಬ್ಬರು ಆರೋಪಿಗಳನ್ನು ತಂಡ ಬಂಧಿಸಿದೆ. ಈ ಸಂಬಂಧ ಕಾರ್ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಲಾಗಿದೆ. ತನಿಖೆ ವೇಳೆ ಸೋಲಾಪುರದಲ್ಲಿ MD ಔಷಧ ಉತ್ಪಾದಿಸುವ ಕಾರ್ಖಾನೆಯನ್ನು ಹೊಂದಿರುವುದಾಗಿ ಆರೋಪಿಗಳು ಒಪ್ಪಿಕೊಂಡಿದ್ದು, ಅದರಂತೆ ಕಾರ್ಖಾನೆ ಮೇಲೂ ಕ್ರೈಮ್ ಬ್ರಾಂಚ್ ಅಧಿಕಾರಿಗಳು ದಾಳಿ ನಡೆಸಿ ಕಾರ್ಖಾನೆಯಿಂದ 3.10 ಕಿಲೋಗ್ರಾಂ ಮೆಫೆಡ್ರೋನ್ ವಶಪಡಿಸಿಕೊಂಡಿದ್ದು, ಕಾರ್ಖಾನೆಯಲ್ಲಿ MD ಉತ್ಪಾದಿಸಲು ಅಗತ್ಯವಾದ 100 ಕೋಟಿಗೂ ಹೆಚ್ಚು ಮೌಲ್ಯದ ಕಚ್ಚಾ ವಸ್ತುಗಳನ್ನು ಪೊಲೀಸರು ವಶಪಡಿಸಿ ಕಾರ್ಖಾನೆಯನ್ನು ಮುಟ್ಟುಗೋಲು ಹಾಕಿದ್ದಾರೆ.